ಅಯ್ಯೋ, ನಿಮ್ಮ ಒಂದು ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಯಾಕೆ ಇನ್ನೂ ಕೂಡ 4 ಕಾರ್ಯಕ್ರಮ ಉಂಟು, ಅಲ್ಲಿ ನಾವು ಪ್ರಕಾಶಿಸಲೇಬೇಕು. ವಿಷಯ ಹೌದಾ? ಅಲ್ಲ, ಕೆಲವು ದಿಕ್ಕಿನಲ್ಲಿ ನೀವು ಇಲ್ಲದಿದ್ರೆ ನಾನು ಸುಧಾರಿಸಿಲ್ಲ. ನಮಗೂ ಒಂದು ಸಣ್ಣ ವರ್ತಮಾನ ಬಂದಿದೆ. ಏನಂತ? ನೀನೇನೋ ಕೈಯಲ್ಲಿ ಬಟ್ಟೆ ಇಟ್ಕೊಂಡೇನೋ ನಿನಗೆ ಯಾವುದು ಉಚ್ಚರಿಸುವುದಕ್ಕೆ ನೀವೇ ಹೇಳಿದ್ದಲ್ವಾ, ಭಾರತ ಶಬ್ದ ಆಗಿದ್ರೂ ತೊಂದರೆ ಇಲ್ಲ, ದೊಡ್ಡ ದೊಡ್ಡ ಶಬ್ದ ಹಾಕಿದ್ರೆ ಬೇಗ ದೊಡ್ಡ ಜನ ಆಗ್ತಾರೆ. ಯಾರು ಹೇಳಿದ್ದನ್ನು ನಮ್ಮದಲ್ಲೇ ಇಷ್ಟವಾದ್ದರಿಂದ ಬೊಗಳು ಅಂದ್ರೆ ಮಾತಾಡುತ್ತಾರೆ. ಇದು ರಾಯರೇ, ನಾನು ಎಂದಿನಂತೆ ಇಂದು ಕೂಡ ಅಲ್ಲಿಂದಲೇ ಪ್ರಾರಂಭಿಸು. ಎಂದಿನಂತೆ ಇಂದು ಕೂಡ ಬಿದ್ದಿದ್ದೇನೆ ಅಂತ ಹೇಳ್ತಾರೆ. ವಾರದಲ್ಲಿ ಕಾವಲನ್ನು ಮಾಡುತ್ತಿರುವಂತಹ ವೇಳೆ ಕಾವಲಿ ಮಾಡಲಿಕ್ಕೆ ನಾನೆಂತದ್ದು ಆಜಾದ್ಯವು ಏನು ಕಾವಲು ಕಾಯ್ತಾ ಇದ್ದೇನೆ. ಕಾಯ್ತಾ ಇದ್ದೆ. ಉದ್ದ ಇದ್ದೆ. ಉದ್ದ ನೀವು ಹೇಳಿದ್ದಲ್ವ, ಉದ್ದ ಮಾಡಬೇಕು. ಹಾಗೆ ಕಾವಲು ಉದ್ದ ಇದೆಯಾ? ಹೌದು. ಇನ್ನು ಮಾತು ಉದ್ದ ಮಾಡಿದ್ರೆ ಮತ್ತೆ ವಿಪರೀತ ಆಗ್ತದೆ. ವಿಪರೀತ ಆಗ್ತದೆ. ಸ್ವಲ್ಪ ಸಮಯ ನೀನು ಎಲ್ಲಿರುವನು? ನಿಮಗೆ ಇಷ್ಟು ಹತ್ತಿರದಲ್ಲಿದ್ದು ಇವತ್ತು ಗೊತ್ತಾದ ನೀವು ಮನೆಯಿಂದ ಹೊರಗೆ ನಾನು ಇನ್ನೂ ವಿಚಾರದಲ್ಲಿ ಅಷ್ಟು ಲಕ್ಷ್ಯದಲ್ಲಿ ನಿಮಗೂ ಕೂಡ ನಾನು ಪ್ರಪಂಚದಲ್ಲಿ ಎರಡು ವರ್ಗ. ಹೇಗೆ? ಒಂದು ಬದುಕುವುದಕ್ಕಾಗಿ ಪ್ರಯತ್ನ ಪಡುವ, ಒಂದು ಬದುಕುತ್ತಾ ಸಾಯುವುದಕ್ಕೆ ಪ್ರಯತ್ನ ಪಡುವ. ನನ್ನದು ಯಾವುದು ಅದರಲ್ಲಿ? ನಾನು ಬಾಗಿಲಲ್ಲಿ ಇರುವಂತಹ ವೇಳೆಯಲ್ಲಿ ಬಾಗಿಲ ಬಳಿಗೆ ಬಾಗಿಲಲ್ಲಿ ಇರುವ ಬಾಗಿಲು ಕಾಯ್ತಾ ಇರೋದು. ಬಾಗಿಲು ಕಾಯುವುದಕ್ಕೆ ನಾನೇನು 4 ಕಾಲಿದ್ದ? ಬಾಗಿಲು ಕವಾಟ ರಕ್ಷಕ ದೊಡ್ಡ ಶಬ್ದದಲ್ಲಿ ನನ್ನನ್ನು ಇದು ಮಾಡಬೇಕು. ಎಲ್ಲರೂ ಸನ್ನತೆ ಮಾಡುದ. ಹಾಗಾದ್ರೆ ತೋಟಡಿಗೆ ಒಂದು ನಿಮಗೆ ಆಯ್ತು. ಹಾಗಿರುವ ವೇಳೆಯಲ್ಲಿ ರಕ್ತಸರ ದಾಳಿಯಾಗಿದೆ. ಹೆದರಬೇಡಿ, ನಾನಿದ್ದೇನೆ. ರಾಕ್ಷಸರ ಆಗಮನ ಆಗಿದೆ. ಎಲ್ಲಿಗೆ? ಕುಬೇರನ ಲೋಕಕ್ಕೆ. ಎಂತ ಉಂಟು ಕುಬೇರನ ಲೋಕದಲ್ಲಿ? ಇಂದ್ರನ ಮೇಲೆ ಅಲ್ಲ, ಅಗ್ನಿಯೂ ಅಲ್ಲ, ಯಮನೂ ಅಲ್ಲ, ನಿರುತಿ ಅಲ್ಲೇ ಅಲ್ಲ, ವಾಯು ಇಲ್ಲ. ಮತ್ತೆ ಎಲ್ಲಿಗೆ ಬಂದದ್ದು ಚಂದ್ರಲೋಕಕ್ಕೆ. ನಮ್ಮ ಲೋಕಕ್ಕೆ ಇಲ್ಲಪ್ಪ, ದಾರಿ ಅವರು ಸರಿಯಾಗಿ ತಿಳ್ಕೊಂಡು ಬಂದರು. ನಿಮ್ಮನ್ನೇ ನೋಡ್ಬೇಕು ಅಂತ ಬಂದರು. ಹೌದು, ಮನುಷ್ಯರು ಬಂದರು. ಮನುಷ್ಯರೆಲ್ಲ ಏನೆಲ್ಲ ಆಗಲಿಕ್ಕೆ ಉಂಟು, ಯಾವುದನ್ನೆಲ್ಲ ಚಲಿಕೆ ಉಂಟು. ಇಷ್ಟವರೆಗೆ ಯಾರು ರಕ್ಕಸರು ಬರಲಿಲ್ಲ. ಈಗ ಹೊಸತಾಗಿ ಬಂದಿದ್ದಾರೆ. ಅದನ್ನು ನೋಡಿದೊಡನೆ ಓಡಿ ಬಂದಿಲ್ಲ. ಓಡಿ ಬರಲಿಲ್ಲ, ವಿಚಾರಣೆ ಮಾಡಿ ಬಂದದ್ದು. ಮತ್ತೆ ನಾನು ಹಾಗೆಲ್ಲ ಒಂದು ನೀನು ಸಂಬಳಕ್ಕೆ ಬೇಕಾದಷ್ಟು ದುಡಿದಿದ್ದ ನನಗೆ
ಇದು ಸಂಬಳಕ್ಕೆ ದುಡ್ಡದ್ದಲ್ಲ. ಎಂತದ್ದು ಸಂಬಳಕ್ಕೆ ಬೇಕಾಗಿ ಮಾತ್ರ ದುಡಿಯುವುದ ನಾನು? ಹಾಗಲ್ಲ ರಾಯ, ಅವರು ವಿಚಾರಣೆ ಮಾಡಿದೆ. ಬಂದವರು ಬೇರೆ ಯಾರು ಅಲ್ವಾ, ಭೂಲೋಕದಿಂದ ಬಂದವರು. ರಕ್ಕಸ ಭೂಲೋಕ ತಿಳಿತೀರ? ಹೌದು. ಯಾವ ರಕ್ಕಸರು, ಯಾವ ವಂಶದವರು, ಯಾಕೆ ಬಂದಿದ್ದಾರೆ? ನಿಮಗೆ ತಾರಕಾಸುರನ ಪರಿಚಯ ಇಲ್ವಾ? ಹೌದಲ್ಲ? ಆ ಅಷ್ಟೆಲ್ಲ ಸಮಯ ಇದೆ. ಅಯ್ಯೋ, ನಿಮ್ಮ ಒಂದು ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಯಾಕೆ ಇನ್ನೂ ಕೂಡ 4 ಕಾರ್ಯಕ್ರಮ? ನಮ್ಮ ಅಗತ್ಯ ಎಲ್ಲೆಲ್ಲ ಉಂಟು ಅಲ್ಲಿ ನಾವು ಪ್ರಕಾಶಿಸಲೇಬೇಕು. ವಿಷಯ ಹೌದಾ? ಅಲ್ಲ, ಕೆಲವು ದಿಕ್ಕಿನಲ್ಲಿ ನೀವು ಇಲ್ಲದಿದ್ರೆ ನಾನು ಸುಧಾರಿಸಿದ್ದೇನೆ. ನಮಗೂ ಒಂದು ಸಣ್ಣ ವರ್ತಮಾನ ಬಂದಿದೆ. ಏನಂತ? ನೀನೇನೋ ಕೈಯಲ್ಲಿ ಬಟ್ಟೆ ಇಟ್ಕೊಂಡಿರೋ ಅದೆಲ್ಲ ನೀವು ಗಾಳಿಗೆ ಆಗ್ತದೆ. ಬಂದವರ ಹೆಸರನ್ನು ಕೇಳಿದೆ. ತಾರಾಕ್ಷ, ತಾಮ್ರಾಕ್ಷ, ವಿದ್ಯುನ್ಮಾಲಿ 3 ಜನ ತಾರಕಾಸುರನ ಮಕ್ಕಳು. ಯಾಕೆ ಬಂದರು? ಅದೇ ಒಬ್ಬರು ನಿಮಗೆ ಸಾಕಾಗುದಿಲ್ಲ ಅಂತ 3 ಜನ ಉಂಟು. ಒಬ್ಬರನ್ನೆಲ್ಲ ನೀವು ಹೇಗೆ ಮಗ ಮಾಡ್ತೇನೆ ನಾನು ಹಾಗೆ ಹೇಳಲೇ ಬೇಡ. ಆಮೇಲೆ ಅವರ ಬಾಯಿಂದೇನು ಬಂತು? ಇದು ನಿನ್ನ ಬಾಯಿಂದ ಬರುವುದು. ಅವರ ಬಾಯಿಂದ ಬಂದಂತಹ ವಿಚಾರ ಒಂದೇ. ನಮ್ಮಯ್ಯನ ಮರಣಕ್ಕೆ ಕಾರಣನಾದವ ಆ ಸದಾಶಿವನ ಮಗನಾದಂತಹ ಕುಮಾರ. ಅವ ಸಾಯುವುದಕ್ಕೆ ಕಾರಣ ಏನು? ಅಪ್ಪನನ್ನು ಸದಾಶಿವನ ಮಗ ಬಂದ್ರೆ ಇವರು ನನ್ನಲ್ಲಿಗೆ ಯಾಕೆ ಬರುವುದು? ಕಾರಣ ಉಂಟು. ಅದು ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡಿ, ನೀವು ಆಲೋಚನೆ ಮಾಡಿ. ಅಪ್ಪನನ್ನು ಕೊಂದದ್ದು ಅವ, ಬಂದದ್ದು ನಿಮ್ಮಲ್ಲಿ. ಲೆಕ್ಕ ಹಾಕಿ ನೀವು ಎಲ್ಲೆಲ್ಲ ಪ್ರದೇಶದಲ್ಲಿ ನಾವು ಇಷ್ಟರವರೆಗೆ ಇತಿಹಾಸದಲ್ಲಿ ಹೌದಾ ಕಳೆದ ಕಾಲದಲ್ಲಿ ಬೆಳಗುವುದನ್ನು ಬಿಟ್ಟೆ ಬೇರೇನಾದರೂ ರಾಜಕೀಯ ಮಾಡಿದ್ರು ಅಲ್ಲ. ಆಗ ಇದ್ದವರು ಯಾರು ಈಗ ಇಲ್ಲಲ್ಲ. ನಾನು ಹೋಗಿ ಅವರಲ್ಲಿ ಕೇಳಲಿಕ್ಕೆ ಆಗ್ತದ? ನಮ್ಮ ಯಜಮಾನರು ಮೊದಲು ಹೀಗೆಲ್ಲ ಮಾಡ್ತಿದ್ರು. ನಿಮ್ಮ ಮರ್ಯಾದೆಗೆ ತುಂಬಾ ಅವರು ನನ್ನಲ್ಲಿ ಕೇಳುವುದಕ್ಕೆ ಯಾಕೆ ಬರಬೇಕು? ಕಾರಣ ಉಂಟು. ಅವರ ತಂದೆ ಅಮೃತವನ್ನು ಪಾನ ಮಾಡದ ದೆಸೆಯಿಂದ ಹುಟ್ಟು ಸಾಯ್ಬೋದಿತ್ತಲ್ಲ, ಯಾರು ಬೇಡ ಅಂತ ಹೇಳಿದ್ರು? ಹುಟ್ಟು ಸಾಯುವುದು ಯಾರು ಹೇಳಿದ್ದು? ಕುಡಿದವರು ಸಾಯ್ತಾರೆ. ಕುಡಿಯುವ ವಿಷಯ ನಿಮಗೆ ಬಾರಿ ಗೊತ್ತಿಲ್ಲ. ನೀವು ಜನ್ಮಕಾಲದಲ್ಲಿ ಸ್ವಲ್ಪ ತಗೊಂಡಿದ್ದೀರ ಗೊತ್ತಿಲ್ಲ ನಿಮಗೆ ಕುಡಿಯುವ ವಿಷಯ. ನನ್ನಲ್ಲಿ ಮಾತಾಡ್ತೇನೆ ಕುಡಿಯುವ. ಅದನ್ನೇ ನಾನು ಹೇಳಿದ್ದು. ನಾನು ಅದನ್ನೇ ಹೇಳಿದ್ದು, ಅಮೃತವನ್ನೇ ಹೇಳಿದ್ದು. ಅವ ಹಾಗೆ ಸತ್ತ. ನಮಗೆ ಆ ರೀತಿ ಮರಣ ಬರಬಾರದು ಅಂತ ಇದ್ರೆ ಮರಣವನ್ನು ಜಯಿಸುವುದಕ್ಕಿರುವಂತಹ ದಾರಿ ಒಂದೇ, ಸಮುದ್ರ ಮತ. ಅವತ್ತೊಬ್ಬ ಅಮೃತ ಕುಡಿದಲ್ವಾ? ಹೌದೌದು. ಅದು ತೋರಿಸಿದ್ದು ನಾವೆಲ್ಲ. ಹೌದೌದು. ಅದಕ್ಕೆ ನಮಗೆ ಪ್ರಾಯಶ್ಚಿತ್ತ ಆಗುತ್ತಾ ಉಂಟು. ಹೌದೌದು. ಸಾಬೂನು ಅಲ್ವಾ? ಸಾಬೂನು. ಸಮುದ್ರ ಮತನದಲ್ಲಿ ಸಾಬೂನು ರಾಕ್ಷಸ. ಸ್ವಲ್ಪ ಈಗ ಹೆಸರು ಕೂಡ ಬೇರೆ ಮಾಡಿದ. ಹೌದಾ? ಏನು ಅಂತ ನಮಗೆ ನಾನು ಸಿಕ್ಕ ದ್ವಾರಪಾಲಕ ಯಾರು ನನ್ನನ್ನು ಲೆಕ್ಕದಿಂದ ಬಿಟ್ಟದ್ದೇ ನೆನಪು ಇಲ್ವೋ? ನಿಮ್ಮದೊಂದು ಅವಸ್ಥೆ. ಸ್ವಲ್ಪ ಆರೋಗ್ಯ ಸರಿ ಇಲ್ಲದಿದ್ದರೆ ಬಿಡುವುದು. ಮತ್ತೆ ತುಂಬಾ ಮಂದಿ ಇದ್ದಾರಲ್ಲ. ಸರಿ, ನಿನ್ನ ಅಪ್ಪ ಮೊದಲು ಅಪ್ಪನ ವಿಷಯ ಬೇಡ. ಅಪ್ಪ ನಿಮಗೆ ಸಾರಥ್ಯ ಆಗಿದ್ದದ್ದು. ಅವರು ಬಂದ ಉದ್ದೇಶ ಒಂದೇ. ಸಮುದ್ರ ಮಥನ ಕಾಲದಲ್ಲಿ ಆವಿರ್ಭಾವಗೊಂಡಂತಹ ಅಮೃತ ಚಂದ್ರನಲ್ಲಿ ನಿಕ್ಷೇಪವಾಗಿ ಉಂಟು. ಯಾರು ಹೇಳಿದ್ದು ನನಗೆ ಗೊತ್ತಿಲ್ಲ, ನಾನು ದೇವರ ಹಣೆ ಹೇಳಿಲ್ಲ.
ಇನ್ನು ಹೇಳಿದ್ದೀನಿ ಹೇಳಿದ್ದೇನೆ. ಅಲ್ಲ ನೀವು ನಾನೇ ಹಾಕಬೇಕು. ಮತ್ತೆ ನೀವು ನನ್ನಲ್ಲಿ ಏನೋ ಒಂದು ಉಂಟು ನಿನ್ನಲ್ಲಿ. ಇಲ್ಲ ನಾನು ಅದೆಲ್ಲ ಹೇಳ್ತೇನೆ. ನಾನು ನಿಮ್ಮಲ್ಲಿ ಇದ್ರೂ ನಾನು ಹೇಳ್ತೇನೆ. ನೀವು ನನಗೆ ಗುಟ್ಟಿನಲ್ಲಿ ಈಗ ಕೊಡುವುದಿಲ್ಲ, ಈಗ ಎಸೀದಿಲ್ವ ಊಟದಿಂದ. ಹಾಗೆ ಆ ಅಮೃತವನ್ನು ಪಾನಿಸುವುದಕ್ಕೆ ಬೇಕಾಗಿ ಬಂದಿದ್ದಾರೆ. ಕುಡಿಯುವುದಕ್ಕೆ ಅದು ಶಬ್ದ ಸಣ್ಣದಾಯಿತು. ಪಾನಿಸುವುದಕ್ಕೆ ಹಾಗೆ ಬಂದಿಗೆ ಕೊಡ್ಬೇಕಂತೆ. ಕೊಟ್ಟರೆ ಯಾವುದೇ ವಿರೋಧ ಎನ್ನುವಂತಹ ಪ್ರಶ್ನೆ ಇಲ್ಲ. ಆದ್ದರಿಂದ ಕೊಟ್ಟರೆ ಒಳ್ಳಿತು. ಇಲ್ಲದಿದ್ರೆ ಚಂದ್ರನನ್ನು ಅಧಿಕಾರದಿಂದ ಇಳಿಸಿ ಅಮೃತವನ್ನು ಭುಂಜಿಸಿ ಆ ಚಂದ್ರನ ಪೀಠದ ಮೇಲೆ ನಾವು ಕೂತ್ಕೊಳ್ತೇವೆ ಅಂತ ಹೇಳಿದ್ದಾರೆ. ನನ್ನ ಕೈಯಲ್ಲಿ ಕೂಡ ಏನಿಲ್ಲ, ಕೊಡ್ಬೇಕು. ಬಂದ್ರು ನೋಡಿದ್ರು ಮಾತಾಡಿದ್ರು ಅಮೃತದ ಸುದ್ದಿ ತೆಗೆದ್ರು ಹೋಗಿ ಹೇಳು ಅಂತ ಹೇಳಿದ್ರು. ಅಷ್ಟು ಕೇಳಿದ್ರೆ ಓಡಿ ಬಂದಿದ್ದಿಲ್ಲ. ಯಾರು ನನ್ನನ್ನೇ ಎಫೆಕ್ಟಿವ್ ಹಾಗೆ ಮಾಡಿಸಿದ್ದೀರಿ. ನನಗೆ ಅದಕ್ಕಿಂತ ಮೊದಲು ಗೊತ್ತಿಲ್ಲ, ಅದಕ್ಕೆ ಅದನ್ನೇ ಹೇಳು. ನಾನು ಮಾತಾಡಬೇಕು ಅಂತ ಇದ್ದೆ, ಆದ್ರೆ ಏನು ಮಾಡೋದು? ಒಬ್ಬ ಬಾಯಿಗೆ ಕೈ ಹಿಡಿದಿದ್ದ, ಒಬ್ಬ ಎರಡು ಕೈಯನ್ನು ಹಿಡಿದಿದ್ದ, ಮತ್ತೊಬ್ಬ ಅವನ ಕೈಯಿಂದ ನನ್ನ ಪೃಷ್ಠ ಭಾಗಕ್ಕೆ ಬಡಿ. ನಾಲಿಗೆಯಲ್ಲಿ ಹಿಡಿಯದಿದ್ದರೆ ಬಾಯಲ್ಲಿ ಹಿಡಿದಾಗ ನಾನು ಬೊಬ್ಬೆ ಹಾಕಿದ್ದೆ ಕೇಳುವುದಿಲ್ಲ, ಮಾತಾಡುವುದು ಕೇಳುವುದೇ. ಮತ್ತೆ ಏನಾಗ್ಬೇಕು? ಅವರಿಗೆ ಅಮೃತ ಕೊಡ್ಬೇಕಾಗ್ತದೆ. ಮಾಡುವಪ್ಪ. ನನಗೆ ಕೆಲವು ಸಮಸ್ಯೆಗಳು ಯಜಮಾನನಿಗೆ ಅಲ್ಲಿಯವರೆಗೆ ಹೋಗಬಾರದು. ಮತ್ತೆ ಕೆಲಸದವರಲ್ಲಿ ಯಾರು ಕೆಲಸದವರು? ನಾನು ದೇವತೆ, ಬಾಗಿಲ ದೇವತೆ. ಮತ್ತೆ ದೇವತೆ ಆದ್ರೂ ನನಗಿಂತ ಕೆಲವು ಹೌದೌದು, ನಿಮಗಿಂತ ಸಹ. ಏನ್ ಮಾಡ್ತೀನಿ? ನನ್ನ ಜನ್ಮದಲ್ಲಿ ಮಾಡಿ ನೀವು ಮಾಡ್ಲಿಲ್ಲ, ನಾನು ನನ್ನ ಜನ್ಮ ಕಾಲದಲ್ಲಿ ನೋಡ್ಲೇ ಇಲ್ಲ. ನಾನು ಬೇಕಾ? ನಾನು ಬಂದ್ರೆ ನನಗೇನಾದ್ರೂ ಅನಾಹುತವಾದರೆ ನನ್ನ ಪ್ರಾಣಕ್ಕೆ ಯಾರೋ ಬಡಿಗಾರ? ನಿಮ್ಮ ಅಪ್ಪ ಹಾಕೊಂಡಿದ್ದಾರಲ್ಲ. ಅವರಿಂದ ಹೇಳ್ತೇನೆ. राम जय श्री राम